ವಜರಾವೆ ಹೊಸ ಸೀರೆ ಪುರೇ ಹೊಸ ಸೀರೆ ಆಯ್ತು ಕೂಡ ರಪ್ಪ ವಾಸನೆ ಆಗ್ತದೆ ಅಲ್ಲಿ ಸೀರೆ ರೊಟ್ಟಿಂಡು ವಾಸನೆ ಬರ್ತದೆ ವಾಸನೆ ನಿಮ್ಮ ಬೈಟ್ ಬೈಟ್ ಪೂಜೆ ಆದ ಮಟ್ಟೆಯಲ್ಲಿ ತಿಂಡಿ ಅದು ಕೊಡ್ತೀನಿ ಒಂದು ಸೀರೆ ಇಂಚಿನ ಸೀರೆ ಎಕ್ಕಲ ಲೈನ್ ಹೊಂದದು 15,000 ರೂಪಾಯಿ ಬಸ್ ಖರ್ಚು ಬಂದು ನಮ್ಮ ಗೊತ್ತಿದೆ ನಾನಂತ ಸೀರೆ ದಿಪ್ಪಾಗ ಧರ್ಮೋಗಿ ಕಾಸುಗತ್ತೆ ಸೀರೆನಾ ಬರೀದಿನ ಸೀರೆ ತೋರಿಸ್ಕೊಳ್ಳ ಬೇಕಲ್ಲೇ ಕಟ್ಟೆ ಗಂಟೆ ಕ್ಯೂಟ್ ಉಂಟು ಅక్కడ ಭಕ್ತಿ ಹಿಡದೆ ತಂಬೋತೀನಿ ಆ ಸೀರೆಗೆ ಪೂಜೆ ನಡಿ ಊರುಂಡು ಊರು ತಗೊಂಡು ಲೇರು ಗೆಜ್ಜೆ ಗಿರೆ ಕೊಡ್ತೀನಿ ಒಂದು ಸೀರೆ ಅಪ್ಪೇನೆ ಎಡ್ಡೆ ವಸ್ತು ಬಗೆಯಲ್ಲಿ ಬೆಂದರು ಬಾಲ ಆ ಬುಂಜು ಮಂತಿ ನನ್ನ ಕುರ್ತಿ ಈತ ಮಲ್ಲ ತಪ್ಪು ಮಲ್ಲ ಕ್ಷೇತ್ರ ಬಂಡ ಕೊಡಗೋಡಿ ಹಿರಿಯ ನಾನು ಜೊತೆ ಎಂಚ ನನ್ನ ಕೊಡೋ ಸರಿ ಎಂಚ ನಾನು ಬರ್ತಿ ಬಚ್ಚೆ ಅದು ಎಂಚಿನ ಇತ್ತಂಡಲ್ಲ ಬೇರೆ ಕೊಟ್ಟು ನಿಮಗೆ ಬ್ಯಾಂಕ್ ಪ್ರತಿ ಕ್ಷಣ ಉಪಯೋಗ ಮಾಡ್ತೀವಿ ಬ್ಯಾಂಕ್ ತಪ್ಪು ಮಾಡ್ತೀವಿ ಆಮೇಲೆ ನೀವು ಇರ್ಬೋದು ಯಾಕಂದ್ರೆ ಆಫೀಸರ್ ಬಂದೆ ಅದಿತ್ತೆ ಸಮಾಜ ತೇಲ್ತದ ಆತನ ತನ್ನ ಸಮಾಜ ಉತ್ತರ ಕೊಡ್ಪಾರಿ ಸೋಷಿಯಲ್ ಮೀಡಿಯಾ ಏತು ಬೋಡು ಪಾಪ ಅವನು ಏತು ಮುಲ್ತಿದೆ ಯಾರ ಮೇಲೆ ಸಮಾಧಾನ ಮಾಡ್ತೀನಿ ಅವಳು ಸೋಷಿಯಲ್ ಮೀಡಿಯಾ ಆಲ್ರೆಡಿ ನಾಟಿಗೆ ಸುಮ್ಮನೆ ಏನು ಮಾಡಿದ್ರೆ ಏತು ಪಾಪ ಮುಲ್ತಿದೆ ಇನ್ನೊಂದು ಫಿನಿಶ್ ಬೇಪಂಡ ಯಾನ್ 5 ಜಿಲ್ಲದ ಮಹಿಳೆ ಯಾನ್ ನಾವು ಬಲೆ 5 ಲಕ್ಷ ನಮ್ಮ ಈತಾದ್ರೆ ಯಾರು
ಯಾನ್ ಐನ್ ಜಿಲ್ಲೆದ ಮಹಿಳೆಯರ ನಗಲ ಯಾನ್ ಆನ್ಸರ್ ಮಾಡ್ತಾರೆ ಆ ಉತ್ತರ ಹೆಂಗ್ ಮುಗೀತು ಎಲ್ಲ ನನ್ನ ಡ್ಯೂಟಿ ಸ್ಟಾರ್ಟ್ ಮಹಿಳೆಯರು ಆ ಪ್ರೀತಿ మీరు ఆ ప్రీతి మీరు ಇತ್ತ ಕೊಡಬಾರ್ದು ಸೆಕೆಂಡ್ ಸಾರಿ ಒಟ್ಟ ಯಾನೀರು ಒಂದು ಅರ್ಧ ಗಂಟೆದಲ್ಲೇ ಕೊಡಬಿಡು ಎರಡನೇ ಸಾರಿ ಕೊರೋನಾ ಸಾರಿ ಒಟ್ಟ ಇದ್ದಿನ ಯಾ ನೀರು ಪನ್ನ ಬೇರೆ ಮಾಡಿದೆ ಯಾನೀರು ಇತ್ತ ಐದು ಮುಟ್ಟ ಅವ್ರು ಇದ್ದಾಗ 5 ಮುಟ್ಟ ಕಡಪಲ್ಲಿ ಮುಂದೆ ಐದು ಬನ್ನಿ ನೀರು ಎರಡನೇ ಸಾರಿ ಆ ಪ್ಯಾಕೆಟ್ ಸೀರೆ ಕೊಡಬೇಕು ಆ ಸೀರೆ ಕೊಡಬೇಕು ಹೊಟ್ಟೆ ಅದನ್ನು ಸಾರಿ ಇಲ್ಲದ ನಾವು ಐದು ಕಣಕ್ಕಿದೆ ಅವು ಗೊತ್ತಾಗ್ತದೆ మీరు ఐక్య అనుకోండి మీరు ఆర్గ్యుమెంట్ మళ్ళీ ఉన్నాయి వీళ్ళు ఆతను తప్పు వీళ్ళు తప్పు మొత్తం ನಮ್ಮ ತಪ್ಪು ಒತ್ತೋ ನೋಡಿ ಮಕ್ಕಳಿಂದ ನಮ್ಮ ಚಿಪುನತ್ತು ಬಾತೆ ಕಾಲ ಪ್ರಯೋಜನ ಬ್ಯಾಂಕಲ್ಲಿ ತಪ್ಪು ಇರೋದು ಆತನು ತಪ್ಪು ಒತ್ತೋಲ್ಲೆ ಅತ್ತೆ ಬಗ್ಗದಾಲ ಮಾಡ್ತಾರೆ ಅಡಿ ಮುಗಿದು ಇದು ಹೆಂಗುಲ ಇರೋ ತಪ್ಪು ಹೆಂಗುಲ ಮಾಡ್ತಾನೆ ಈಗಿನ ಕೊಂಜೋಳು ಎಂಗುಲ ಏನ್ಲೆ ತಮ್ಮಲ್ಲ ಹೆಂಗು ಕಂಪನಿ ಬರ್ಪ ಬೇರೆ ಏನು ಎಂಕ್ಲೇ ಬರ್ಚೋ ಅವು ತಪ್ಪು ಒಂದು ತಪ್ಪು ಒತ್ತೊಂದಿನ ತಂದು ಏನು ಒತ್ತೋದಿನಿ ಏಪ ಒತ್ತೋದಿನಿ ಮೂಲೆನ್ನ ಬಲೆ ರಟ್ನೆ ಸತ್ಯ ಹೊಟ್ಟೆ ಸಾರಿ ಬಲೆ ಬಲೆ ಬೈ ಬೈದರ್ನಲ್ಲಿ ಸಾರಿ ಎಲ್ಲ ಐಟಮ್ನ ಬತ್ತೊಂದು ಬಲೆ ಇತ್ತೇನೆ ಬಲೆ ಬೈದರ್ನಲ್ಲಿ ಎಕಡು ಬಿಟ್ಟು ನಮ್ಮ ಬರ್ದಾಸಮಂತ ಯಾನ್ ಒಂಜೇಕೆ ರಟ್ನೆ ಸತ್ಯ ಯಾನು ಹೊಟ್ಟೆ ಸಾರಿ ಪರಿನ ಸಾರಿ ಕೊಟ್ಟು ವ್ಯಕ್ತಿ ಸಾರಿ ಇಲ್ಲ ಕಂಕಣಿಲ್ಲ ತೊಂದರೆ ಯಾನ್ ಒಂಜೆ ಬಂದ್ಬಿಟ್ಟು ಹೊಟ್ಟೆ ಸರ್ತಿ ಯಾನು ಪರಿನ ಸಾರಿ ಕೊಡ್ತುಂಡ ತಪ್ಪು ಸಾರಿ ಕೊಡ್ತುಂಡ ಈರೇ ಬರೋಡು ಬೈದರ್ನ ಯಾನ್ ರೆಡಿ ಉಳ್ಳ ಕಲ್ಲರ್ ಎಷ್ಟು ಹಚ್ಚಿ ಎಂಟ ರಟ್ಟಿ ಸೀರೆ ಒಂದು ಬನ್ನೆಕ್ಲ ಕೊಡ್ತು ಕಡೆ ಕೊಡ್ತಾರೆ ನನ್ನ ಹೆಚ್ಚಿನ ಬರ್ದಾಸ್ಕೊಂಡು ಕೊಡ್ತಾರೆ ಕ್ಷೇತ್ರ ಬೆಲೆ ಅಂತ ಏನೇನು ತೂಪುಡಿ ಎಂಕ್ಲು 25 ವರ್ಷ ಉಂಟತ್ತೆ ತಪ್ಪು ಒತ್ತುಂಡಂತೆ ಒಂದು ಸಮಯ ಬಂದದಿಚ್ಚ ಈ ಕ್ಷೇತ್ರದ ಬೇಡ ಅದೇ ಎಕಾರ್ದಿಂಚ ಬಂದ್ರೆ ಕವರ್ ಕ್ಯಾಮರಾ ಕವರ್ మీడియా పాడు చూడండి మీడియా పాడలే ಎಂಟ್ಲಿ ಗೀತು ಸಾರ ಜನಕ್ಕೆ ಎಂಟ್ಲಿ ಫೋನ್ ಅಂತ ಪಾತ್ರ ಎಂಟ್ಲೇ ಬರ್ತೀನಿ ಫೋನ್ ಗಲೇಜಿ ವಿಷಯ ವಿಷಯ ಅಂತ ಬಿಡುತ್ತೆ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಅಂತ ಹೇಳಿದರೆ ತುಳುನಾಡಿನಾದ್ಯಂತ ಹೆಸರುವಾಸಿಯಾದ ಕ್ಷೇತ್ರಗಳಲ್ಲಿ ಒಂದು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಿಮಗೆಲ್ಲ ಗೊತ್ತಿದೆ. ಪ್ರತಿಯೊಂದು ಕಾರ್ಯಕ್ರಮ ಮಾಡಿದಾಗ ಇತಿಹಾಸದ ಪುಟದಲ್ಲಿ ಒಂದು ಸಂದರ್ಭವನ್ನೆಲ್ಲ ನೀವೆಲ್ಲ ನೋಡಿ. ಈಗ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಈ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ತಾಯಿಯ ಸಂಕಲ್ಪದಂತೆ ನಾವೊಂದು ಮಡಿಲ ಪ್ರಸಾದವನ್ನು ಕೊಡಬೇಕು ಅಂತೇಳಿ ನಾವು ಇಡೀ 5 ಜಿಲ್ಲೆಗಳಲ್ಲಿ ನಾವು ಎಲ್ಲ ಮಹಿಳೆಯರನ್ನು ನಮ್ಮ ಕ್ಷೇತ್ರದ ಭಕ್ತರನ್ನು ಸಂಪರ್ಕಿಸಿ ನೀವು ಈ ಮಡಿಲ ಪ್ರಸಾದಕ್ಕೆ ಬರಬೇಕು ಅಂತ ಹೇಳಿದಾಗ ಎಲ್ಲ ಕಡೆಯಿಂದ ಪ್ರತಿಯೊಂದು ಊರಿನಿಂದ 5 ಜಿಲ್ಲೆಗಳಿಂದ ಸುಮಾರು 15,000 ಮಹಿಳೆಯರು ಆ ಒಂದು ಮೊನ್ನೆ ಭಾನುವಾರ 2ನೇ ತಾರೀಕಿಗೆ ಸೇರಿಕೊಂಡಿದ್ದರು. ಸೇರಿಕೊಂಡಾಗ ನಮ್ಮದು ಒಂದೇ ಒಂದು ಉದ್ದೇಶ ಇತ್ತು, ತಾಯಿಯ ಪ್ರೀತಿಯನ್ನು ಮಗಳಿಗೆ ಹೇಗೆ ಕೊಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಡಿಲ ಪ್ರಸಾದ ಅನ್ನುವಂಥ ಒಂದು ಹೆಸರಿನಲ್ಲಿ
ಅಲ್ಲಿ ಆ ಕ್ಷೇತ್ರದಿಂದ ಅವರಿಗೆ ಮಹಿಳೆಯರಿಗೆ ಅರ್ಪಣೆ ಆಗಬೇಕು ಅನ್ನೋಂಥ ಒಂದೇ ಒಂದು ದೃಷ್ಟಿಯಿಂದ ನಾವು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ನಮ್ಮ ಟ್ರಸ್ಟಿಗಳೆಲ್ಲ ಸೇರಿ ಎಲ್ಲ ಪ್ರಯತ್ನದಿಂದ ನಮಗೆ 15,000 ಮಹಿಳೆಯರನ್ನು ಸೇರಿಸುವಂಥ ಕೆಲಸ ನಮ್ಮಿಂದಾಗಿದೆ. ಈಗ ನೋಡಿದಾಗ ಈ ಮಹಿಳೆಯರು ಸೆರಗನ್ನು ಒಡ್ಡಿ ಆ ಪ್ರಸಾದವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಆ ತಾಯಿಯ ಗುಡಿಯ ಮುಂದೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ಪ್ರಸಾದವನ್ನು ನಾವು ಕೊಡ್ತಾ ಇದ್ದೆವು. ಈ ಸಾರಿ ಕೊಡುವಾಗ ಈ ಸಾರಿಯನ್ನು 1 ವಾರ ಅದಕ್ಕೆ ಪೂಜೆ ಮಾಡಿ, ಅದೇ ರೀತಿ ಮಹಿಳೆಯರು ಸಮೇತ 1 ವಾರ ಯಾವುದೇ ನಾನ್ ವೆಜ್ ಎಲ್ಲ ತಿನ್ನದೆ ಉಪವಾಸ ಮುಖಾಂತರ ಅಲ್ಲಿ ಬಂದು ಶುದ್ಧಾಚಾರದಲ್ಲಿ ನಿಂತು ಆ ಮಹಿಳೆಯರು ಭಾಳ ಭಕ್ತಿಯಿಂದ ಅದನ್ನು ಪಡೆದಿದ್ದಾರೆ. ಅವರು ಹೋಗುವಾಗ ಸಾಯಂಕಾಲ ನಮ್ಗೆ ಗೊತ್ತಾಗ್ತದೆ ಈ ಸಾರಿ ಎಲ್ಲ ಹಳೆ ಸಾರಿಗಳನ್ನ ಇವರು ಕೊಟ್ಟಿದ್ದಾರೆ, ಅಂದರೆ ಉಪಯೋಗ ಮಾಡಿದಂಥ ಸಾರಿ ಕೊಟ್ಟಿದ್ದಾರೆ ಅಂತೇಳಿ ಸಾಯಂಕಾಲ ವಾಪಸ್ ಬಂದು ನಮಗೆ ಒಬ್ಬೊಬ್ಬರೇ ಬಂದು ಸುಮಾರು 100 ಮಹಿಳೆಯರು ವಾಪಸ್ ಬಂದು ನಮಗೆ ಆ ಸಾರಿಯನ್ನು ತೋರಿಸಿದ್ದಾರೆ. ಅದು ನೋಡುವಾಗ ನಮ್ಗೆ ಭಾಳ ನೋವಾಗಿದೆ. ಇದು MP ಸಿಲ್ಕ್ನವರ ನೇತೃತ್ವದಲ್ಲಿ ಅವರಿಂದ ನಾವು ಪರ್ಚೇಸ್ ಮಾಡ್ತಾ ಇದ್ದೇವೆ. ನಮ್ಮ ಹತ್ರ ಕಂಡೀಷನ್ ಇದೇ ಇತ್ತು, ನಮಗೆ ಸಾರಿ ಒಳ್ಳೆ ರೀತಿಯಲ್ಲಿ ಕೊಡಬೇಕು, ನಾವು ಉಚಿತವಾಗಿ ಕೊಡುವಂಥ ಸೀರೆ, ಈ ಸೀರೆ ಮತ್ತು ನಾವು ಭಕ್ತಿಪೂರ್ವಕವಾಗಿ ಕೊಡೋದು, ನಾವು ತಾಯಿಯಿಂದ ಮಕ್ಕಳಿಗೆ ಕೊಡುವಂಥ ಒಂದು ಒಳ್ಳೆಯ ಸಂಕಲ್ಪವನ್ನು ಇಟ್ಟುಕೊಂಡು ಕೊಡ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ತೊಂದರೆ ಬರಬಾರ್ದು, ಅದಕ್ಕೆಲ್ಲ ಜವಾಬ್ದಾರಿ ನೀವು ಅಂತೇಳಿ MP ಸಿಲ್ಕ್ನವರ ಓನರ್ ಮಾಲಕರ ಮಾತಾಡಿದಾಗ ಅದೆಲ್ಲ ಜವಾಬ್ದಾರಿ ನಾನೇ, ನಿಮಗೆ ಯಾವುದೇ ತೊಂದರೆ ಇಲ್ಲದಂಗೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಆ 41 ಬಂಡಲ್ ಸಾರಿಯನ್ನು ನಮ್ಮ ಹತ್ರ ಕಳಿಸಿಕೊಟ್ಟಿದ್ದಾರೆ. ಆ 41 ಬಂಡಲಲ್ಲಿ ಅರ್ಧಂಬರ್ಧ ಆ ಎಲ್ಲ ಸಾರಿಗಳು ಯೂಸ್ಡ್ ಸಾರಿಗಳಿರುವುದರಿಂದ ನಮಗೆ ಬಹಳ ನೋವಾಗಿದೆ. ನಮ್ಮೊಟ್ಟಿಗೆ ಭಕ್ತರಾಗಿ ಬಂದಂಥ ಎಲ್ಲ ಮಹಿಳೆಯರಿಗೆ ತುಂಬ ನೋವಾಗಿದೆ. ಆ ನೋವಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು, ಆ ನೋವನ್ನು ಹೇಗೆ ಹೋಗಲಾಡಿಸಬೇಕು ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮೇಲಿದೆ. ಖಂಡಿತವಾಗಿ ನಾವು ಎಲ್ಲ ಮಹಿಳೆಯರ ಹತ್ರ ನಾವು ಕ್ಷಮೆ ಕೇಳುವಂಥ ಪರಿಸ್ಥಿತಿ ಇದೆ. ನಾವು ಕ್ಷಮೆ ಕೇಳ್ತಾನೂ ಇದ್ದೇವೆ. ನಿಮ್ಮ ಮುಖಾಂತರ ಈ ಮಾಧ್ಯಮದ ಮುಖಾಂತರ ನಾವು ಕ್ಷಮೆಯನ್ನು ಕೋರ್ತಾ ಅದರೊಟ್ಟಿಗೆ ನಾವು ಯಾರ್ಯಾರ ಹತ್ರ ಸೀರೆ ತೊಗೊಂಡೋಗಿದ್ದೀರಾ ಅವ್ರದ್ದೆಲ್ಲ ಅಡ್ರೆಸ್ ನಮ್ಮ ಹತ್ರ ಇದೆ. ಅಡ್ರೆಸ್ಸನ್ನು ತೊಗೊಂಡು ನಾವು ಸಾರಿ ಕೊಟ್ಟಿದ್ದೇವೆ. ಅವರಿಗೆಲ್ಲರಿಗೆ ಇನ್ನೊಂದು ಇಲ್ಲಿಂದ ಇನ್ನೂ ಕೊರಿಯರ್ ಮುಖಾಂತರ ನಾವು ಸಾರಿಯನ್ನು ಕಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಈ ಸಂದರ್ಭ ಹೇಳಲಿಕ್ಕೆ. ಟೋಟಲ್ ಪ್ರೈಸ್ ಎಷ್ಟಿದೆ? 8,000 ಸಾರಿ, 10 ಲಕ್ಷ ನಿಮಗೆ ಇವರ ಮಾಲಕರ ಪ್ರತಿಕ್ರಿಯೆ ಏನಿದೆ? ಮಾಲಕರ ಪ್ರತಿಕ್ರಿಯೆ ಮೊನ್ನೆ ನಮ್ಗೆ ಏನು ಹೇಳಿದ್ದಾರೆ, ನನ್ನಿಂದ ಮಿಸ್ಟೇಕ್ ಆಗಿದೆ, ಆದರೆ ನಾನು ಬೇರೆಯವರು ನನಗೆ ಸಪ್ಲೈ ಮಾಡಿದವನು ನನಗೆ ತೊಂದರೆ ಕೊಟ್ಟಿದ್ದಾನೆ, ನಿಮಗೆ ನಾನು ಜವಾಬ್ದಾರಿ, ನಿಮಗೆ ಎಲ್ಲ ರೀತಿಯ ಸಹಕಾರ ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ನಿನ್ನೆ ಅವರು ವಾಪಸ್ ನನಗೂ ಫೋನ್ ಮಾಡಿ ಅದರಿಂದ ಸ್ವಲ್ಪ ಅವರ ಮಾತಲ್ಲಿ ಚೇಂಜ್ ಆಯಿತು. ಯಾಕಂದ್ರೆ ನಮ್ಮ ಇದಲ್ಲ, ಅದು ಬೇರೆಯವ್ರದ್ದು ತಪ್ಪು, ಅದಕ್ಕಾಗಿ ನಾನು ಅದನ್ನು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದರು. ಇವತ್ತು ಬಂದಾಗ ಹೇಳ್ತಾರೆ ಇನ್ನೂ ನಾವು ಎಲ್ಲ ವ್ಯವಸ್ಥೆ ಮಾಡ್ತೇವೆ, ನಾವೇ ಬೇಕಾದರೆ ಕೊರಿಯರ್ ಮಾಡ್ತೇವೆ ಅನ್ನೋ ಮಾತನ್ನು ಈಗ ಹೇಳಿದರು. ಆದರೆ ನಮಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ, ಅದಕ್ಕಾಗಿ ನಾವೇ ಇನ್ನು ಕೊರಿಯರ್ ಮಾಡ್ತೇವೆ ಅಷ್ಟೇ. ನಮ್ಮ ಸರ್ ತಮ್ಮ ಹೆಸರು ಏನಾಗಿದ್ದೀರಿ? ರವಿ ಪೂಜಾರಿ, ನಾನು ಕ್ಷೇತ್ರದ ಅಧ್ಯಕ್ಷ. ಮೇಡಮ್ ನೀವು? ನಾವು ಕ್ಷೇತ್ರ ಗೆಜ್ಜೆಗಿರಿಗೆ ಒಂದು ಮಡಿಲ ಸೇವೆಗಾಗಿ ಒಂದು ಸೀರೆ ಅಂದರೆ ಉಚಿತವಾಗಿ ನೀಡಲಿಕ್ಕಿದ್ದೆವು. ಆ ಪ್ರಕಾರ ನಾವು ಇಲ್ಲಿ MP ಫ್ಯಾಮಿಲಿ ಶಾಪ್ನವರ ಹತ್ರ ಅದಕ್ಕೆ ಆರ್ಡರ್ ಮಾಡಲಿಕ್ಕೆ ಹೇಳಿ ಮಾತಾಡಲಿಕ್ಕೆ ಬರುವಾಗ ಅವರು ಹೇಳಿದರು ಬೇರೆ ಕಡೆ ಎಲ್ಲ ಸೀರೆ ಡೂಪ್ಲಿಕೇಟ್ ಎಲ್ಲ ಕೊಡ್ತಾರೆ, ಇಲ್ಲಿ ಆದರೆ ನಾನು ತುಂಬ ಬೈದರುಗಳ ಭಕ್ತ, ಆದ ಕಾರಣ ನಾನು ಸರಿಯಾದ ಸೀರೆಯನ್ನು ನಿಮಗೆ ಪೂರೈಕೆ ಮಾಡ್ತೇನೆ ಅಂತೇಳಿ ನಮಗೆ ನಂಬಿಕೆ ಹುಟ್ಟಿಸಿದ್ರು. ಮತ್ತು 6 ಸೀರೆ ನಮಗೆ ಸ್ಯಾಂಪಲ್ ಕೊಟ್ಟರು, ಅದು ತುಂಬ ಒಳ್ಳೆಯಿತ್ತು ಸೀರೆ. ಆದ ಕಾರಣ ನಾವು ಆಗ್ಬೋದು, ಇದು ಸೀರೆ ಇಂಥ ಸೀರೆ ಕೊಡೋದಾದರೆ ತೊಂದರೆ ಇಲ್ಲ ಅಂತೇಳಿ ಹೇಳಿದೆವು. ಹಾಗಾಗಿ ಆ ಒಂದು ಸೇವೆಗೋಸ್ಕರ ನಾವು ಊರೂರು ತಿರುಗಿದ್ದೇವೆ. ಇಡೀ ಚಿಕ್ಕಮಗಳೂರಿನ ಮಡಿಕೇರಿ ಇಲ್ಲದಿದ್ದು ಕಾಸರಗೋಡುವರೆಗೆ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಎಲ್ಲ ದೇವಸ್ಥಾನಗಳ ಟ್ರಸ್ಟಿಯವರು ಅಧ್ಯಕ್ಷರು ಎಲ್ಲರೂ ಸೇರಿ ಹೋಗಿ ಅದರ ಮಡಿಲ ಸೇವೆಯ ಬಗ್ಗೆ ಎಲ್ಲ ಜನರಿಗೆ ಮನವರಿಕೆ ಮಾಡಿ ಅಷ್ಟೊಂದು ಜನಸಾಗರ ಸೇರುವಾಗಿ ಮಾಡಿದ್ದೇವೆ. ಆದರೆ ನಾವು ಅವರ ಮೇಲೆ ವಿಶ್ವಾಸ ಇದ್ದರಿಂದ ಹಿಂದಿನ ಸಾರಿಯನ್ನು ನಾವು ಚೆಕ್ ಮಾಡಲಿಕ್ಕೆ ಹೋಗಲಿಲ್ಲ, ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ಅಂತೇಳಿ. ಆದ ನಂತರ ನಮಗೆ 2 ಬಂಡಲ್ ಹೋಗುವವರಿಗೆ ನಮಗೆ ಗೊತ್ತಾಗಲಿಲ್ಲ. ಆ ನಂತರ ಎಲ್ಲ ಸೀರೆಯನ್ನು ಕಟ್ಟ ತೆಗೆದು ಓಪನ್ ಮಾಡುವಾಗ ಗೊತ್ತಾಯಿತು ಇದೆಲ್ಲ ಯೂಸ್ಡ್ ಸಾರೀಸ್, ಎಲ್ಲ ಫಾಲ್ ಇತ್ತು, ಸೈಡ್ ಸ್ಟಿಚ್ ಆಗಿತ್ತು, ಯಾವುದೇ ಒಂದು ಸಾರಿಯಲ್ಲಿ ಬ್ಲೌಸ್ ಪೀಸ್ ಇರಲಿಲ್ಲ. ಆಮೇಲೆ ಎಲ್ಲ ಫಾಲ್ ಹರಿದವಿತ್ತು, ಸೀರೆಯಲ್ಲಿ ಉಟ್ಟ ಇತ್ತು, ಕಲೆಗಳಿತ್ತು, ರಕ್ತದ ಕಲೆಗಳಿತ್ತು, ಆಮೇಲೆ ಉಗುಳಿದ ಕಲೆಗಳಿತ್ತು, ತುಂಬ ಬೇರೆ ಬೇರೆ ರೀತಿಯ ಅಸಹ್ಯ ಮುಟ್ಲಿಕ್ಕೆ ನೋಡುವಾಗ ಸ್ಮೆಲ್ ಬರುವಂಥ ಸಾರಿಗಳೆಲ್ಲ ಇತ್ತು. ನಮಗೆ ತುಂಬ ಬೇಸರ ಆಯಿತು. ಕೆಲವರು ನಮಗೆ ಎದುರಿಗೆ ತಂದು ಕೊಡುವಾಗ ನಾವು ಅಷ್ಟೊಂದು 2 ತಿಂಗಳು ಮಾಡಿದ ಎಲ್ಲ ಪ್ರಯತ್ನ, ನಮ್ಮ ದೇವಸ್ಥಾನಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಮಾಡಿದ ಇದೆಲ್ಲ ನಾವು ಒಂದೇ ದಿನದಲ್ಲಿ ನಾವು ಬಹಳ ನಮಗೆ ಬೇಸರ ಆಯಿತು. ಮತ್ತು ಎಲ್ಲ ಭಕ್ತರು ಸಹ ಅಷ್ಟು ಬಿಸಿಲಲ್ಲಿ ನಿಂತು 2-3 ಗಂಟೆ ನಿಂತು ಭಕ್ತಿಯಲ್ಲಿ ಅದನ್ನು ಸೆರಗೊಟ್ಟಿ ಇದು ನಾನ್ ವೆಜ್ ತಿನ್ನದೆ 1 ವಾರ ವ್ರತ ಮಾಡಿಕೊಂಡು ಬಂದಿದ್ದರು. ಅವರು ಆ ಸೆರಗೊಡ್ಡಿ ಆ ಪ್ರಸಾದವನ್ನು ಸ್ವೀಕರಿಸಿದರು. ಹಿಂದಿನ ಮಹಿಳೆಯರು ಕೂಡ ಅದರದ್ದು ಪ್ಯಾಕಿಂಗ್ನಲ್ಲಿ ವ್ಯವಸ್ಥೆಯಲ್ಲಿ ತುಂಬ ರಾತ್ರಿ
ರಾತ್ರಿ 12 ಗಂಟೆವರೆಗೆ ತೊಡಗಿಸಿಕೊಂಡಿದ್ರು. ಹಾಗಿದ್ರೆ ಆ ಭಕ್ತಿಯಿಂದ ಕೊಟ್ಟ ಸೀರೆಯಲ್ಲಿ ಈ ರೀತಿ ವ್ಯತ್ಯಾಸ ಬಂದದ್ದು ನಾವು ತುಂಬ ಮಾನಸಿಕ ವೇದನೆಯನ್ನು ಅನುಭವಿಸಿದ್ದೇವೆ. ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ರು, ನಾನು ಇದನ್ನು ಸರಿ ಮಾಡ್ತೇನೆ, ನಾನು ಬೇರೆ ಸೀರೆ ಕೊಡ್ತೇನೆ ಅಂತ ಹೇಳಿದರು. ಆದರೆ ಅವರು ನೆಕ್ಸ್ಟ್ ಟೈಮು ಕೂಡ ಕೊಟ್ಟದ್ದು ಅಂಥದೇ ಸೀರೆಗಳು. ಅದು ನಮ್ಮನ್ನು ಕೆರಳಿಸಿತು. ಯಾಕೆ ತಪ್ಪು ಮನುಷ್ಯನಲ್ಲಿ ಆಗೋದು ಸಹಜ. ಆದರೆ ಅವ್ರು ನೆಕ್ಸ್ಟ್ ಟೈಮ್ ಕೊಟ್ಟ ಸೀರೆ ಕೂಡ ಅಂಥದ್ದೇ ಅಂತೇಳಿ ಗೊತ್ತಾಗುವಾಗ ತುಂಬ ತುಂಬ ಬೇಸರ ಆಯಿತು. ಅದಕ್ಕೆ ನಾವು ಇವತ್ತಿನ ದಿನ ಇಲ್ಲಿ ಬಂದಿದ್ದೀವಿ. ಎಷ್ಟು ಸಾವಿರ ಸೀರೆ ಅದು? ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಒಂದು ಗೆಜ್ಜೆಗಿರಿಗೆ ನಮ್ಮ ಶಾಪಿಂದ ಒಂದು 7-8 ಸಾವಿರ ಸಾರಿ ಹೋಗಿದೆ. ಬೈ ಮಿಸ್ಟೇಕ್ ಅದರಲ್ಲಿ ಒಂದು 500-600 ಸಾರಿಯಷ್ಟು ನಮಗೆ ಯಾರು ಸಪ್ಲೈಯರ್ಸ್ ಇದ್ದಾರೆ ಅವರು ಎಲ್ಲಿಗೆ ಒಂದು ಆಶ್ರಮಕ್ಕೆ ಹೋಗುವಂಥ ಸಾರಿಯನ್ನು ಕೊಟ್ಟು ಕಳಿಸಿದ್ದಾರೆ. ನಾವು ಕ್ಷೇತ್ರದಲ್ಲಿ ಮತ್ತು ಕ್ಷೇತ್ರದ ಆಡಳಿತ ಸಮಿತಿಯಲ್ಲಿ ಅವತ್ತು ನಾವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಆ ಸಾರಿಗೆ ಎಷ್ಟೆಲ್ಲ ಸಾರಿ ಡ್ಯಾಮೇಜ್ ಉಂಟು, ಆ ಡ್ಯಾಮೇಜ್ ಸಾರಿಗೆ ಅವರವರ ಮನೆಗೆ ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತೇಳಿ ಆಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಇವಾಗಲೂ ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಇಲ್ಲಿ ಈಗ ಕಾಣ್ತಾ ಇರುವಂಥ ಸಾರಿ ಅದರಲ್ಲಿ ಎಲ್ಲ ಡ್ಯಾಮೇಜ್ ಉಂಟಲ್ಲ, ಅವರು ಸ್ವಲ್ಪ ಡ್ಯಾಮೇಜ್ ಉಂಟು ಅಂತೇಳಿ ಅದನ್ನೆಲ್ಲ ಸಾರಿಯನ್ನು ತಗೊಂಡು ಬಂದಿದ್ದಾರೆ. ಮತ್ತು ನಾನು ಸಹ ಜಿಲ್ಲವಾಗಿ ನಮ್ಮದೇ ಕಮ್ಯುನಿಟಿ ಅದು, ನಾವು ಒಬ್ಬರಿಗೊಬ್ಬರು ದ್ವೇಷ ಇದು ಮಾಡುವಂಥದ್ದು ಯಾವುದೂ ಉದ್ದೇಶ ಇಲ್ಲ. ಬರುವ ಸಮಯದಲ್ಲಿ ಆಡಳಿತ ಕಮಿಟಿಯೊಟ್ಟಿಗೆ ನಾವೆಲ್ಲ ಕೂತ್ಕೊಂಡು ಈ ವಿಷಯವನ್ನು ಸರಿ ಮಾಡಿಕೊಂಡು ಹೋಗ್ತೇವೆ. ಇದು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಸಾರಿ ಇದ್ದ ಕಾರಣ ಇದು ನಮ್ಮ ಶಾಪಿಗೆ ಬಂದದ್ದಲ್ಲ, ಸೀದಾ ಫ್ಯಾಕ್ಟ್ರಿಯಿಂದ ಅಲ್ಲಿಗೆ ನಾನು ಕಳಿಸಿ. ಯಾವ ಸೆಕೆಂಡ್ ಟೈಮ್ ಅದೇ ಕೊಟ್ಟರಂತಲ್ಲ? ಇಲ್ಲ, ಸೆಕೆಂಡ್ ಟೈಮ್ ಅದು ನನ್ನ ಗಣನೆಗೆ ಬಂದದ್ದಿಲ್ಲ. ಸೆಕೆಂಡ್ ಟೈಮ್ ಕೊಟ್ಟ ಸಾರಿಯನ್ನು ಎಲ್ಲ 3 ಸಲ ಚೆಕ್ ಮಾಡಿ ನಾವು ಕೊಟ್ಟದ್ದು. ಮತ್ತೆ ಬೈದರ್ಕಲ ಇವರಿಗೆ ನಾನು ಸುಳ್ಳು ಹೇಳಿ ಅಥವಾ ನನ್ನ ಸ್ಟಾಫ್ ಹತ್ರ ಸುಳ್ಳು ಹೇಳಿ ಕಮಿಟಿ ಮತ್ತು ಸಮಾಜದಲ್ಲಿ ಸುಳ್ಳು ಹೇಳಿ ಏನಾದರೂ ಮಾಡುವಂಥ ಅವಶ್ಯಕತೆ ನನಗಿಲ್ಲ. ಅಂಥದ್ದು ಮಾಡಿದರೆ ನನಗೆ ಬೈದರ್ಕಲ್ ಇವರು ಖಂಡಿತ ನನ್ನನ್ನು ಬಿಡುವವರಲ್ಲ. ಅದಕ್ಕೆ ಸುಳ್ಳು ಹೇಳುವ ಯಾವುದೇ ಉದ್ದೇಶ ಇಲ್ಲ. ಸರ್, ಇಷ್ಟೊಂದು ಸಾರಿ ಯಾವ ಫ್ಯಾಕ್ಟರಿ? ಇದು ಸೂರತ್ತಿಂದ ಬರ್ತದೆ. ನೀವು ಇದರ ಮೆಟೀರಿಯಲ್ ಅಲ್ಲಿಂದ ತಗೊಳ್ಬೋದು? ಅಲ್ಲ, ಒಂದೊಂದು ಐಟಮ್ ಕಡೆಯಿಂದ ಬರ್ತದೆ. ಈ ಸಾರಿ ಎಲ್ಲ ಸೂರತ್ತಿಂದ ಬಂದದ್ದು. ಈಗ ಅಲ್ಲಿಗೆ ನೀವು ಇದು ಮಾಡಿದರೆ ಈ ಥರ ಈಗ ಕಂಪ್ಲೇಂಟ್ ಕೊಡ್ತೇವೆ ನಾವು. ಕಂಪ್ಲೇಂಟ್ ಇಷ್ಟರ ತನಕ ಕೊಟ್ಟಿಲ್ಲ ಅಲ್ಲ, ಇಷ್ಟರ ತನಕ ಅಂತ ಒಂದು ನಾನು ಮೆಸೇಜ್ ಕೊಟ್ಟಿದ್ದೇನೆ. ಅದಕ್ಕೆ ಏನು ಅಂತೆಲ್ಲ ರಿಟರ್ನ್ ಕಳಿಸಿ ನಾವು ಅದಕ್ಕೆ ನಿಮಗೆ ಹೊಸತು ಸಾರಿ ಕಳಿಸ್ತೇನೆ ಅಂತ ಅವರು ಹೇಳಿದ್ದಾರೆ. ಈಗ ಇವತ್ತು ನಮ್ಮ ಹತ್ರ ಬಂದದ್ದಷ್ಟು, ಇನ್ನು ಬರುವ ದಿವಸದಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು. ಇಂಥ ಘಟನೆ ಇದ್ರ ಮೊದಲು ಆಗಿದೆ ಅಂದರೆ ಈ ರೀತಿ ಡ್ಯಾಮೇಜ್? ಗೊತ್ತುಂಟು, MP ಸಿಲ್ಕ್ ಕಳೆದ 25 ವರ್ಷದಿಂದ ಸಾಧಾರಣ 3 ಡಿಸ್ಟ್ರಿಕ್ಟಲ್ಲಿ ಉತ್ತಮವಾದ ಸೇವೆ ಮತ್ತು ಉತ್ತಮವಾದ ಕ್ವಾಲಿಟಿ, ಉತ್ತಮ ರೇಟಲ್ಲಿ ಕೊಡ್ತಾ ಬಂದಿದೆ. ಅಲ್ಲ, ಸೂರತ್ತಿಂದ ಬರೋದ್ರಲ್ಲಿ ಎಲ್ಲರಿಗೆ ನಿಮ್ಮ ಮೀಡಿಯಾದವರಿಗೆ ಗೊತ್ತುಂಟು. ಹಾಗೆ 25 ವರ್ಷದಲ್ಲಿ ದೇವರ ದಯದಿಂದ ಒಂದೇ ಒಂದು ನಮ್ಮ ಶಾಪಿಗೆ ಕಪ್ಪು ಚುಕ್ಕಿ ಇಲ್ಲ. ಸೂರತ್ತಿಂದ ಬರೋದ್ರಲ್ಲಿ ಯಾವುದೋ ಡ್ಯಾಮೇಜ್ ಇದ್ರೆ ಒಂದು ಬಂದಿದ, ಇದೇ ಮೊದಲು ಬಾರಿ ಬರೋದ? ಅಲ್ಲ, ಸಾರಿ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ ಯಾವುದೇ ಆಗಲಿ ಅದರಲ್ಲಿ ಡ್ಯಾಮೇಜ್ ಬರುವುದಿಲ್ಲ ಅಂತಿಲ್ಲ. ಸ್ವಲ್ಪ ಪ್ರಮಾಣದ್ದು ಬರ್ತದೆ. ಅದಕ್ಕೆ ಏನಾದರೂ ಇದ್ದರೆ ಕಸ್ಟಮರ್ ತಗೊಂಡು ಬಂದರೆ ಇಲ್ಲ ನಮ್ಮ ಗಣನೆಗೆ ಬಂದರೆ ಆಗಲೇ ನಾವು ಎಕ್ಸ್ಚೇಂಜ್ ಮಾಡಿ ಕೊಡ್ತೇವೆ. ಆ ಡ್ಯಾಮೇಜ್ ಸಾರಿ ಎಲ್ಲಿಗೆ ಇದಾಗ್ತದೆ? ಸರ್, ಈಗ ಡಿಸ್ಪ್ಯಾಚ್ ಆಗ್ತಿರುವಾಗ ಫ್ರಮ್ ಟು ಅಂತ ಇರುತ್ತೆ. ಹಾಂ, ಸೊ ಅದು ಯಾಕೆ ಹಾಕಿಲ್ಲ? ಇದು ಅಂದರೆ ಇಲ್ಲಿಂದ ಬಂದು ವಾಪಸ್ ಅಲ್ಲಿಯೇ ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ನಾನು ಹೇಳಿದೆ, ನಿಮ್ಮದು ಗೆಜ್ಜೆಗಿರಿಯಲ್ಲಿ ಏನುಂಟು ಅಲ್ಲಿಗೆ ನೀವು ಡೆಲಿವರಿ ಕೊಡಿ ಮತ್ತೆ ಮಂಗಳೂರಿಗೆ ಬಂದಿದ್ದೇವೆ. ಹಾಗೆಯೇ ಮಾಡಿದೆ ಅದು ಅವರಿಗೆ ಕ್ಷೇತ್ರದವರಿಗೆ ಹೋಗ್ತದೆ. ಧನ್ಯವಾದ. ತಮ್ಮ ಹೆಸರು? MP ದಿನೇಶ್. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.